ಎಲ್ಲರಿಗೂ ನಮಸ್ಕಾರ. ನೀವು ಇವಾಗ ಕೆನಡಾದಲ್ಲಿದ್ದೀರಾ ಅಥವಾ ಇನ್ನು ಬರ್ತೀರಾ ಕೆನಡಾಗೆ ಅಂದರೆ ನಿಮಗೆ ಆಬ್ವಿಯಸ್ಲಿ ಮನೆ ಅವಶ್ಯಕತೆ ಇರುತ್ತೆ. ಸೊ ನಿಮಗೆ ಅಂತ ಯಾವುದೇ ಒಂದು ಅವಶ್ಯಕತೆ ಇದ್ರೂ ನೀವು ನಮ್ಮ ಕನ್ನಡದವರೇ ಆದ ಜೆನ್ ಡಿಸೋಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ನಮ್ಮ ಕನ್ನಡದವರೇ ಆಗಿರೋದ್ರಿಂದ ನಿಮ್ಮ ಏನೇ ನೀಡ್ಸ್ ಇದ್ರೂ ಅವ್ರಿಗೆ ಹೇಳಿದ್ರೆ ನಿಮಗೆ ಯಾವ ಥರ ಬೇಕು ಆ ಥರ ನಿಮಗೆ ಮನೆ ಹುಡುಕಿ ಕೊಡೋದ್ರಲ್ಲಿ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನಿಮಗೆ ಅವರ ಎಲ್ಲ ಒಂದು ಈ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೆ ಈ ಥರದ ಏನೇ ಒಂದು ಅವಶ್ಯಕತೆ ಇದ್ದರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಇವತ್ತು ಸಂಡೇ, ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ದೇವರ ದರ್ಶನ ಮಾಡ್ಕೊಬರೋಣ, ತುಂಬ ದಿನ ಆಯಿತು ಅಂತ. ಅದಕ್ಕೂ ಮುಂಚೆ ನಾನು ಕಮ್ಯುನಿಟಿಯಲ್ಲೆಲ್ಲ ಪೋಸ್ಟ್ ಹಾಕಿದ್ದೆ, ಒಂದು ಲೈವ್ ಪ್ರೋಗ್ರಾಮ್ ಇದೆ, ಲೈವ್ ಫಾರ್ ಕರ್ನಾಟಕ ಅಂತ. ತರ್ಲೆ ಬಾಕ್ಸ್ ಯೂಟ್ಯೂಬ್ ಚಾನಲ್ ಅವ್ರು ನಡೆಸ್ಕೊಡ್ತಾ ಇದ್ದಾರೆ ಅಂತ. ಪರ್ಪಲ್ ರಾಕ್ ಎಂಟರ್ಟೈನ್ಮೆಂಟ್ ಮತ್ತು ತರ್ಲೆ ಬಾಕ್ಸ್ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತೇ ಇರುತ್ತೆ, ಸ್ಟ್ಯಾಂಡಪ್ ಕಾಮಿಡಿ ಇರುತ್ತೆ ಆ ಚಾನಲಲ್ಲಿ. ಸೊ ಅವರು ಸೇರಿಕೊಂಡು ಒಂದು ಲೈವ್ ಫಾರ್ ಕರ್ನಾಟಕ ಅಂತ ಒಂದು 12 hours ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಕೋವಿಡ್ ರಿಲೀಫ್ಗೆ ಫಂಡ್ ಕಲೆಕ್ಟ್ ಮಾಡೋಕ್ಕೆ ಫಂಡ್ ರೈಸರ್ ಇವೆಂಟ್ ಇದು. ಸೊ ಅದರಲ್ಲಿ ನಮಗೂ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ನನ್ನನ್ನು ಒಂದು ಗುರುತಿಸಿ ವ್ಲಾಗರ್ ಸೆಕ್ಷನಿಂದ ನನಗೂ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು, ಖುಷಿಯಾಗಿ ರಮ್ಯಾ ನಮ್ಮ ಬ್ಯಾಂಗ್ಳೂರಿಂದ ಬ್ಲಾಗರ್ ಇದ್ದಾರೆ ಒಬ್ರು, ಅವರು. ಆಮೇಲೆ ನಮ್ಮ ಕೆನಡಾದಲ್ಲಿ ಇನ್ನೊಬ್ರು ಚಿದ್ದಿ ಚಿತ್ರಾನ್ನ ಅಂತ ಒಬ್ರು ಇದ್ದಾರೆ, ಅವ್ರಿಗೆ. ಆಮೇಲೆ ದೇಸಿ ವಿದೇಶಿ ಶಾಲಿನಿಗೆ, ಇವರಿಗೆಲ್ಲ ಒಂದು ಚಾನ್ಸ್ ಕೊಟ್ಟು ನಮ್ಮನ್ನು ಪರಿಗಣಿಸಿ ವ್ಲಾಗರ್ ಸೆಕ್ಷನಿಂದ ನಮಗೂ ಲೈವ್ ಹೋಗೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಮಗೆ ಅದು ಮಧ್ಯಾಹ್ನ ಇಂಡಿಯಾ ಟೈಮಲ್ಲಿ 12 PM ಇಂದಾನೆ ಸ್ಟಾರ್ಟ್ ಆಗಿದೆ. 12 PM ಟು ನೈಟ್ 12 AM ತನಕ ಇತ್ತು. ಸೊ ವ್ಲಾಗರ್ಸ್ಗೆ ಲಾಸ್ಟ್ ಸ್ಲಾಟ್ ಅಂದರೆ 11 PM ಟು 12 AM ಸ್ಲಾಟ್ ಕೊಟ್ಟಿದ್ರು. ಸೊ ಹಾಗಾಗಿ ನಮಗೆ ಮಧ್ಯಾಹ್ನ ಟೈಮ್ ಆಗಿತ್ತದು. ಚೆನ್ನಾಗಿತ್ತು ಆ್ಯಕ್ಚುಲಿ. ಎಲ್ಲರಿಗೂ ಎಲ್ಲ ಸ್ಲಾಟಲ್ಲಿ ಏನೇನು ಎಲ್ಲ ಸೆಲೆಬ್ರಿಟಿ ಬಂದವ್ರಿಗೆ ಎಲ್ಲರಿಗೂ ಒಂದು ಸ್ವಲ್ಪ ಇಂಟರಾಕ್ಷನ್ ಮತ್ತು ಒಂದು ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡಿಸಿದ್ರು, ಫನ್ ಗೇಮ್ಸ್ ಥರ ಎಲ್ಲ. ಸೊ ನಮಗೂ ಅದೇ ಥರ ಮಾಡಿಸಿದ್ರು, ಅವರೇ ಎಲ್ಲ ಹೋಸ್ಟ್ ಎಲ್ಲ ಮಾಡಿಕೊಂಡು. ತುಂಬ ಚೆನ್ನಾಗಿತ್ತು, ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಅದರಿಂದ ಬರುವಂಥ ತುಂಬ ಫಂಡ್ ಕೂಡ ಕಲೆಕ್ಟ್ ಆಗಿದೆ. ಇವಾಗ ಆ ಲೈವ್ ಸ್ಟ್ರೀಮ್ ಆಗ್ತಿದ್ದಂಗೆ ತುಂಬ ಜನ ಡೊನೇಟ್ ಮಾಡಿದ್ದಾರೆ. ಲೈವ್ ಫಾರ್ ಕರ್ನಾಟಕ .com ಹೋಗಿ ನೀವು ಕೂಡ ಇವಾಗ್ಲೂ ಆ ವಿಡಿಯೋ ಕೆಳಗಡೆ ಲಿಂಕ್ ಇದೆ, ಅಲ್ಲಿ ಹೋಗಿ ಇವಾಗ್ಲೂ ನೀವು ಡೊನೇಟ್ ಮಾಡ್ಬೋದು. ಅದು ಡೈರೆಕ್ಟ್ ಆಗಿ ಕೋವಿಡ್ ರಿಲೀಫ್ಗೆ ಡೊನೇಟ್ ಆಗುತ್ತೆ. ಯಾರಿಗೆ ಒಂದು ಅವಶ್ಯಕತೆ ಇದೆ ಅವ್ರಿಗೆ ಹೋಗಿ ಸೇರುತ್ತೆ ಅದು. ಸೊ ನಿಮ್ಮಿಂದ ಆದರೆ ನೀವು ಇವಾಗ್ಲೂ ಹೋಗಿ ಡೊನೇಟ್ ಮಾಡ್ಬೋದು. ಸೊ ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್, ನೆನ್ನೆ ಏನೇನಾಯಿತು ಅದ್ರದ್ದು ಒಂದು ಲೈವ್ ಇವೆಂಟ್ದು ನಾನು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನೀವು ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾವು ಟೆಂಪಲ್ಗೆ ಹೋಗಿ ಬರ್ತೀವಿ ಅಲ್ಲ ರೇಯಾಂಶ್? ಹಾಂ, ನಮ್ಮ ಫೇಮಸ್ ಚಾನಲ್ದು ಡೈಲಾಗ್ ಏನು ಹೇಳು ನಮ್ಮ ಚಾನಲ್ದು ಅಲ್ವಾ ರೇಯಾಂಶ್? ಹಾಂ ಅಂತ. ಒಡಲೊಳಗಿನ ರೋಗ ತೊರೆದು ಇಡ್ಯಾಡೋ ಗುಡುಗುಡಿಯ ಸೇದಿ ನೋಡೋ ಸೂಪರ್ ಸರ್, ಸೂಪರ್. ಅದು ಎನರ್ಜಿ ಅಂದ್ರೆ ಅಲ್ಲಿ ಒಂದ್ ಲೆಕ್ಕಕ್ಕೆ ಹೋಗ್ಬಿಡ್ತಿದ್ರು ಮೇಲ್ಗಡೆ. ಬಟ್ ಇನ್ನೊಂದು ನನ್ನ ಪರ್ಸನಲ್ ಆಗಿ ರಿಕ್ವೆಸ್ಟ್ ವಾಸು ಸರ್ಗೆ, ಸರ್ ನೀವು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ರಘು ಸರ್ ಅವ್ರಿಗೆ ಯಾವ್ದಾನ ಒಂದು ಹಾಡು ನಿಮಗ್ ತುಂಬಾ ಇಷ್ಟ ಆಗಿರೋದು ಯಾವ್ದಾದ್ರು ಇದೆಯಾ? ಲೈಕ್ ನೀವು ಇವ್ರ ಇದು ಹಾಡೋದ್ ಕೇಳಿಸ್ಕೊಬೇಕಪ್ಪ ಅಂತ. ನನಗೂ ಅವ್ನಿಗೂ ಯಾಕಲ್ಲ ಜಗಳ ತಂದಿಡ್ತೀರಾ? ಅಮಿಕೊಂಡು ಊಟ ಮಾಡೋ ಟೈಮ್ ಆಯ್ತು, ತಿನ್ಕೊಂಡು ಮಲ್ಕರಿ ಸುಮ್ನೆ. ಜಗಳ ಅಲ್ಲ ಸರ್, ಲೈಕ್ ಜೆನ್ಯೂನ್ ಕ್ವಶನ್. ಸರ್ ನಿಮ್ಗೆ ಯಾವ್ದಾದ್ರು ಇದೆಯಾ? ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಮ್ಗಿಂತ ಮುಂಚೆ ರಘು ದೀಕ್ಷಿತ್ ಅವರು ಮತ್ತೆ ವಾರಿಜಾಶ್ರೀ ಅವ್ರದ್ದು ಮ್ಯೂಸಿಷಿಯನ್ಸ್ದು ಒಂದು ಗ್ರೂಪ್ ಇತ್ತು. ಸೊ ಅವ್ರದ್ದಾದ್ಮೇಲೆ ನಮ್ದು. ನಾನಿವಾಗ ಕೂಲ್ ಆಗಿ ಹೇಳ್ತಾ ಇದ್ದೀನಿ, ಬಟ್ ಆಕ್ಚುಲಿ ಒಳಗಡೆಯಿಂದ ರಘು ವೈನ್ ಸ್ಟೋರ್ ಹೇಳ್ತಾರ, ಚಿತ್ತಾಲ್ ಪತ್ತಾಲ್ ಹೇಳ್ತಾರಲ್ಲ, ಆ ಥರ ಹೊಟ್ಟೆ ಒಳಗಡೆ ಫುಲ್ಲು ಬಟರ್ಫ್ಲೈ ಕುಣಿತಾ ಇದೆ. ನೋಡೋಣ ಹಿಂಗೆಲ್ಲ ಆಗುತ್ತೆ ಅಂತ. Cool. So now, next, we are almost at the end of our session. ಈ ಲಾಸ್ಟ್ 1 hour ಗೆ ವಿ ಹ್ಯಾವ್ ವೆರಿ ವೆರಿ ಸ್ಪೆಷಲ್ ಪೀಪಲ್ ವಿತ್ ಅಸ್. ಇವರು ಕನ್ನಡದವರಾಗಿ ವಿದೇಶಕ್ಕೆ ಹೋಗಿದ್ದಾರೆ, ಕೆಲ್ಸದ ಮೇಲೆ ಇರ್ಬೋದು ಅಥವಾ ಮದುವೆ ಆಗಿ ಹೋಗಿರ್ಬೋದು, ವಾಟ್ ಎವರ್ ದಟ್ ರೀಸನ್, ವೀಸಾ ಗೀಸಾ ತಗೊಂಡು ಹೋಗಿರ್ಬೋದು. ಬಟ್ ಅಲ್ಲಿ ಹೋಗ್ಬಿಟ್ಟುವೆ ಅಲ್ಲಿ ಕನ್ನಡದಲ್ಲಿ ವ್ಲಾಗ್ಸ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ಆಲ್ ವ್ಲಾಗರ್ಸ್
ಕನ್ನಡದಲ್ಲಿ ವ್ಲಾಗ್ಸ್ ಮಾಡಿ ಅಲ್ಲಿನ ದೇಶದ್ದು ನಮ್ಗೆಲ್ಲ ವಿಡಿಯೋದಲ್ಲಿ ತೋರಿಸ್ಕೊಂಡು ಅವರ ಲೈಫ್ ಹೇಗಿದೆ ಅಂತ ಅದ್ರಲ್ಲಿ ತೋರಿಸ್ಕೊಂಡು ದೇ ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ನಮ್ಮ ಕನ್ನಡನ ವಿದೇಶದಲ್ಲಿ ಉಳಿಸ್ಕೊಂಡಿದ್ದಾರೆ. ಅಂಡ್ ಆಲ್ಸೋ ವಿ ಹ್ಯಾವ್ ಒನ್ ಮೋರ್ ಯೂಟ್ಯೂಬರ್, ಅದು ಅವ್ರನ್ನ ವ್ಲಾಗರ್ ಅನ್ನೋದು ತಪ್ಪಾಗುತ್ತೆ, ಬಟ್ ವಿ ಹ್ಯಾವ್ ಒನ್ ಮೋರ್ ಯೂಟ್ಯೂಬರ್. ಅವರು ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್. ಅವ್ರ ಹೆಸರು ಚಿಂದಿ ಚಿತ್ರಾನ್ನ ಅಂತ. ಯಾಕೆ ಏನು ಅಂತ ನೋಡೋಣ. ಸೊ ಲೆಟ್ಸ್ ವೆಲ್ಕಮ್ ಅವರ್ ನೆಕ್ಸ್ಟ್ ಸೆಟ್ ಆಫ್ ಪ್ಯಾನಲಿಸ್ಟ್, ದ ವ್ಲಾಗರ್ಸ್ ಅಂಡ್ ದ ಯೂಟ್ಯೂಬರ್ಸ್. ಹೇ ಹಲೋ ನಮಸ್ಕಾರ ಎಲ್ರಿಗೂ. ಹಲೋ ಹಲೋ ಹಲೋ. ಸೊ ನಾನು ಇಲ್ಲಿ ತಿರ್ಗಾ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತೀನಿ. ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ಚಂದನ್. ಓಕೆ, ರಮ್ಯಾ ಚಂದನ್ ಅವರು ಅಂಡ್ ಪ್ರಜ್ಞಾ ಜೈನ್ ಅವರೇ. ಎಸ್, ನಮಸ್ಕಾರ. ನಮಸ್ಕಾರ. ನೀವು ನನ್ನ ಚಾನಲ್ ಹೆಸರು ಪ್ರಜ್ಞಾಸ್ ಕನ್ನಡ ವ್ಲಾಗ್ಸ್ ಅಂತ. ಕೆನಡಾಯಿಂದ ಕನ್ನಡ ವ್ಲಾಗ್ ಮಾಡ್ತಾ ಇದ್ದೀನಿ ಅಬೌಟ್ ಕೆನಡಾ. ಆಮೇಲೆ ನಮ್ಮ ಲೈಫ್ ಇಲ್ಲಿನ ಪ್ಲೇಸ್ಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಕೊಂಡು ಒಂದು ಡೈಲಿ ವ್ಲಾಗ್ ಕೂಡ ಮಾಡಿಕೊಂಡು ಒಂದು ಚಾನಲ್ ನಡೆಸ್ತಾ ಇದ್ದೀನಿ, ಪ್ರಜ್ಞಾಸ್ ಕನ್ನಡ ವ್ಲಾಗ್ಸ್ ಅಂತಾನೆ. ಆಸಮ್, ಥ್ಯಾಂಕ್ ಯು ಸೋ ಮಚ್ ಪ್ರಜ್ಞಾ ಅವರೇ. ಈಗ ಚಿಂದಿ ಚಿತ್ರಾನ್ನ ಸಂದೇಶ್ ಇವರೆಲ್ಲ ಹೆಂಗಸ್ರಲ್ಲ ಫುಲ್ ಹೆವಿಯಾಗಿ ಮೇಕಪ್ ಹಾಕೊಂಡ್ ಮಿಣಿ ಅಂತ ಮೆರಿತವ್ರೆ ರಾತ್ರಿನೇ. ಗ್ಲೋ ಆಗಿ ಕಾಣಿಸ್ತಾ ಇರಲ್ಲ, ಹೆವಿ ಅಡ್ವಾಂಟೇಜ್ ಅಲ್ವಾ. ನೀವೇ ಸ್ವಲ್ಪ ಡಲ್ ಆಗಿ ಕಾಣಿಸ್ತಾ ಇರೋದು. ಮೋಸ್ಟ್ಲಿ ಬೆಳಗಿಂದ ನೀವು ಲೈವ್ ಮಾಡಿ 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 ಎಲ್ಲ ಹಿಂಗೋಗ್ಬಿಟ್ಟಿದೀರಾ ನೀವು. ನಾವು ಬೆಳಗಿಂದ ಲೈವ್ ಮಾಡಿ ಮಾಡಿ ಫೈನಲಿ ಒಬ್ರು ಗೆಸ್ಟ್ ಲಾಸ್ಟ್ ಸೆಷನ್ ಅಲ್ಲಿ ನನ್ನ ಹಂದಿ ಅಂತ ಬೈದು ಆಯ್ತು. ಹಂಗ್ ಬೆಳ್ತೋಗ್ಬಿಟ್ಟಿದೀವಿ ನಾವು. ಈಗ ಪ್ರಜ್ಞಾ ಮತ್ತೆ ಶಾಲಿನಿ ಅವರು ಎಸ್ಪೆಷಲಿ ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ ಮಾಡ್ತಾರೆ. ಇವರು ರಮ್ಯಾದವರು ಬೆಂಗಳೂರಲ್ಲಿ ಇದ್ಕೊಂಡೆ ವ್ಲಾಗ್ ಮಾಡ್ತಾರೆ. ಸೊ ಪ್ಲೀಸ್ ಗೋ ಅಂಡ್ ಸಬ್ಸ್ಕ್ರೈಬ್ ಟು ದೀಸ್ ಪೀಪಲ್ಸ್ ಚಾನಲ್ಸ್. ಚಿಂದಿ ಚಿತ್ರ ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ದೇ ಪುಟ್ ಇನ್ ಅ ಲಾಟ್ ಆಫ್ ವರ್ಕ್. ಅಂಡ್ ನಾವು ನಂಗೆ ಒಂದ್ ಬೇಜಾರ್ ಕಂಡ್ರಿ, ಏನ್ ಗೊತ್ತಾ, ನಾವು ಇದನ್ನ ಹೇಳ್ಬಾರ್ದು ಆಕ್ಚುಲಿ, ಬಟ್ ನೀವು ಯಾವ್ದೇ ಸ್ಟೇಟ್ಗೆ ಹೋಗಿ ಅವ್ರವ್ರ ಸ್ಟೇಟ್ ಅವ್ರನ್ನ ಬಿಟ್ಕೊಡಲ್ಲ. ಅದೇ ತರ ಕನ್ನಡದವರು ಐ ಥಿಂಕ್ ದೇ ಆರ್ ಲ್ಯಾಗಿಂಗ್ ದೇರ್. ಅವರು ಕನ್ನಡದವ್ರನ್ನ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಿ ವಿ ಹ್ಯಾವ್ ಟು ಸಪೋರ್ಟ್ ಈಚ್ ಅದರ್ ಅಂತ ನನಗೆ ಅನ್ಸುತ್ತೆ. ನಾನು ಸ್ಟಾರ್ಟ್ ವಿತ್ ವ್ಲಾಗರ್ಸ್, ದೆನ್ ಐ ವಿಲ್ ಕಮ್ ಟು ಚಿಂದಿ ಚಿತ್ರಾನ್ನ. ವ್ಲಾಗರ್ಸ್ ಅವರೇ, ನನಗೆ ಐ ಡೋಂಟ್ ನೋ ಹೌ ಯು ಗೈಸ್ ರೆಕಾರ್ಡ್ ಈವನ್ ಇನ್ ಪಬ್ಲಿಕ್ ಪ್ಲೇಸಸ್ ಆಗ್ಲಿ ಅಥವಾ ಪಬ್ಲಿಕ್ ಪ್ಲೇಸಸ್ ಬಿಟ್ಟಾಕಿ, ನೀವು ನಿಮ್ ಫ್ಯಾಮಿಲಿ ಜೊತೆ ಕಾರಲ್ಲಿ ಕೂತಿರ್ತೀರಾ, ಹೇ ವ್ಲಾಗ್ಗೋಸ್ಕರ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯು ಪುಟ್ ಅಪ್ ದಟ್ ವ್ಲಾಗ್ ಫೇಸ್ ವಿಚ್ ಇಸ್ ನಾಟ್ ರೆಗ್ಯುಲರ್ ಫೇಸ್. ಹಾಯ್ ಗಾಯ್ಸ್, ಸಡನ್ ಆಗಿ ಒಂಥರ ಲೈಕ್ ಹೇ ಯಾರಪ್ಪ ಇದು ಅಂತ. ಹೌ ಡು ಯು ಡೂ ಇಟ್? ನನ್ಗೊಬ್ನಿಗೇನ ಅದು ಆಗೋದು ಅಂದ್ರೆ ನಾನು ಟ್ರೈ ಮಾಡಿದೆ. ನಮ್ ವ್ಲಾಗ್ ಇಲ್ಲ, ಬಟ್ ನಾ ಟ್ರೈ ಮಾಡಿದೆ. ಒಂಥರ ನಾನು ಹೆಂಡತಿ ಬಯಕ್ ಶುರು ಮಾಡೋದು, ಥೂಮುದೇವಿ ಸುಮ್ ಕುತ್ಕೊಂಡು ಬಯಕ್ ಶುರು ಮಾಡಿದ್ಲು. ಅದಕ್ಕೇನೆ ನೀವು ಹೌ ಡು ಯು ಡೂ ಇಟ್? ಅಂದ್ರೆ ಫಸ್ಟ್ ನಮಗೂ ಕಷ್ಟ ಆಗ್ತಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ. ಹೊರಗಡೆ ಹೋದಾಗ ಎಲ್ಲಾರು ನಮ್ನೆ ಒಂಥರ ವಿಚಿತ್ರವಾಗಿ ನೋಡೋರು, ಇದೇನಪ್ಪ ಈ ಹುಡುಗಿ ಕ್ಯಾಮ್ರಾ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದಾಳಲ್ಲ ಅಂತ. ಬಟ್ ಆಮೇಲೆ ಅದೇ ಬರ್ತಾ ಬರ್ತಾ ಅಭ್ಯಾಸ ಆಗ್ಬಿಟ್ಟು ಇವಾಗ ಕ್ಯಾಮ್ರಾ ನಮ್ ಮುಂದೆ ಇಲ್ಲ, ಎಲ್ಲಾದ್ರೂ ತಿನ್ನಕ್ ಕೂತಿದ್ರು ಈಗ ತೋರ್ಸ್ಬಿಟ್ಟು ಹಾಯ್ ಗಾಯ್ಸ್ ನಾನು ಇದು ತಿಂತಾ ಇದೀನಿ ಅಂತ ಹೇಳಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಈಗ ಅಭ್ಯಾಸ ಆಗ್ಬಿಟ್ಟಿದೆ. ಓ, ಸೊ ನಿಮ್ಗೂ ಸೇಮ್ ಪ್ರಜ್ಞಾ ಅವ್ರೆ, ನಿಮ್ಗೂ ಅದೇ ತರನ? ಹೆಂಗ್ ಶುರು ಆಯ್ತು ನಿಮ್ಗೆ? ಆನ್ ಆಗಿದ ತಕ್ಷಣ ಹಲೋ ಎವ್ರಿವಾನ್ ಹೇಗಿದ್ದೀರಾ ಅಂತ ಒಂದು ಎನರ್ಜಿ ಬಂದ್ಬಿಡುತ್ತೆ. ಅದೇ ಕ್ಯಾಮ್ರಾ ಟಕ್ ಅಂತ ಆಫ್ ಆಗಿದ ತಕ್ಷಣ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ನಮಗೂ ಒಂಥರ ಆಗ್ತಿತ್ತು ಪಬ್ಲಿಕ್ ಪ್ಲೇಸ್ ಅಲ್ಲಿ. ಬಟ್ ಇಲ್ಲೆಲ್ಲ ಒಂದ್ ಸ್ವಲ್ಪ ಹೆಂಗೆ ಅಂದ್ರೆ ಜನಗಳು ಅದನ್ನೆಲ್ಲ ಮೈಂಡೇ ಮಾಡೋದಿಲ್ಲ. ಸೊ ನಾವೇನು ವ್ಲಾಗ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ರು ಬೇಕಿದ್ರೆ ಎನ್ಕರೇಜ್ ಮಾಡ್ತಾರೆ, ಹಿಂದೆಯಿಂದ ಬಾಯ್ ಮಾಡ್ತಾ ಇರ್ತಾರೆ, ಏನಾದ್ರು ಒಂದು ಮಾಡ್ತಾ ಇರ್ತಾರೆ. ಸೊ ಆತರ ಏನು ಅಷ್ಟು ಕಾನ್ಶಿಯಸ್ ಫೀಲ್ ಆಗೋದಿಲ್ಲ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಆಯ್ತು, ಬಟ್ ಇವಾಗ ಬೆಟರ್ ಆಗಿದೆ. ಎಲ್ರು ಸಹಾಯ ಮಾಡೋಣ, ಎಲ್ರು ಯಾರ್ಯಾರು ಕಷ್ಟದಲ್ಲಿ ಇದ್ದಾರೆ ಎಲ್ರಿಗೂ ಹೆಲ್ಪ್ ಮಾಡೋಣ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ಓವರ್ ಟು ಯು ಪ್ರಜ್ಞಾ. ಎಸ್, ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ವ್ಯೂವರ್ಸ್, ನನ್ನ ಯಾರೇ ಸಬ್ಸ್ಕ್ರೈಬರ್ಸ್ ಯಾರೇ ನೋಡ್ತಾ ಇದ್ರು ಎಲ್ಲರೂ ಹೋಗಿ ಡೊನೇಟ್ ಮಾಡಿ. 5 ರೂಪಾಯಿ 10 ರೂಪಾಯಿ ರಮ್ಯಾ ಹೇಳ್ದಂಗೆ ನೀವು ಹೆಲ್ಪ್ ಮಾಡಿರೋರು ಯಾರೇ ಒಬ್ರು ಮನ್ಸಲ್ಲಿ ಖುಷಿ ಪಟ್ರು ಆ ಪುಣ್ಯ ನಿಮಗೆ ಸಿಗುತ್ತೆ. ಸೊ ದಯವಿಟ್ಟು ಡೊನೇಟ್ ಮಾಡಿ ಹೋಗಿ. ದಟ್ಸ್ ಇಟ್. ಪ್ರಜ್ಞಾ ಅವರ ಒಂದು ತುಳುಲಿ ಅಪ್ಪಿ. ಏರ್ ಪೂರ ಇನ್ನ ತುಳು ಆಡಿಯನ್ಸ್ ತೂ ಒಂದುಲ್ಲರು ಅಕ್ಲಿ ಪೂರ ಪೋದು ಮಲ್ಪ್ಲೆ ನಿಕ್ಲೆಡ್ದು ಆಪು ನನ್ ಸಾತ್ ಸಹಾಯ ಮಲ್ಪ್ಲೆ. ಸೊ ನಿಕ್ಲೆಡ್ದು 1 ಜನಕ್ಕೆ 2 ಜನ ಕಾಣ್ಲ ಹೆಲ್ಪ್ ಆಂಡಲ ಇಟ್ಸ್ ವೆರಿ ಗುಡ್. ಸೊ ಮಾತಿರ್ಲ ಪೋದು ಇತ್ತನೆ ಡೊನೇಟ್ ಮಲ್ಪಿ ತಿರ್ತು ಲಿಂಕ್ ಉಂಡು ಕ್ಲಿಕ್ ಮಲ್ಪಿ ಡೊನೇಟ್ ಮಲ್ಪಿ. ಆಲ್ಸೋ ಬೋರ್ಡ್ ಗೆಪ್ಪುಲ, ಯಾಕಂದ್ರೆ ನಂಗೆ ಅಷ್ಟೇ ಗೊತ್ತಿರೋದು. ಸೊ ಅದು ಲಾಸ್ಟ್ ಸ್ಲಾಟ್ ಆಗಿದ್ದರಿಂದ ನೈಟ್ ಆಗಿತ್ತು. ಪಾಪ ಅವರು 12 hour ಕಂಟಿನ್ಯೂಸ್ ಆಗಿ ಹೋಸ್ಟ್ ಎಲ್ಲ ಮಾಡಿ ಸುಸ್ತಾಗ್ಬಿಟ್ಟಿದ್ರು. ಸೊ ಹಾಗಾಗಿ ಬೇಗ ಮುಗಿಸ್ಬಿಟ್ರು. ಆಮೇಲೆ ಎನಿವೇಸ್ ನಮಗಂತೂ ತುಂಬಾ ಖುಷಿ ಆಯ್ತು. ನಾವು ಈ ತರ ಬೇರೆ ಕಂಟ್ರಿನಲ್ಲಿ ಇದ್ಕೊಂಡು ಇದ್ದವರು ಇದ್ರೂ
ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನು ರೆಕಗ್ನೈಸ್ ಮಾಡಿ ನಮಗೊಂದು ಚಾನ್ಸ್ ಕೊಟ್ಟರು. ಸೊ ತುಂಬಾ ಖುಷಿ ಆಯಿತು. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ನಮ್ಮ ಕಡೆಯಿಂದ, ಥರ್ಲೆ ಬಾಕ್ಸ್ ಟೀಮ್ ಅವ್ರಿಗೆ. ನೀವು ಇವಾಗ್ಲೂ ಹೋಗಿ ಅಲ್ಲಿ ಡೊನೇಟ್ ಮಾಡಬಹುದು. ಇವಾಗ ಅಲ್ಲೇ ಆ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಹಾಕಿರ್ತೀನಿ ಲಿಂಕನ್ನು, ಅಲ್ಲಿ ಹೋಗಿ ನೀವು ಡೊನೇಟ್ ಮಾಡಬಹುದು. ನಾವು ಕೂಡ ನಮ್ಮಿಂದ ಆದಷ್ಟು ಡೊನೇಟ್ ಮಾಡಿದ್ದೀವಿ. ನಿಮ್ಮಿಂದ ಆದಷ್ಟು ನೀವು ಡೊನೇಟ್ ಮಾಡಿ. ಯಾರಿಗಾದ್ರೂ ಒಂದು ಸ್ವಲ್ಪ ಹೆಲ್ಪ್ ಆದರೆ ನಮ್ಗೆ ಆ ಒಂದು ಖುಷಿ ಇರುತ್ತೆ ಮನಸ್ಸಿಗೆ. ಸೊ ಈ ಲೈವ್ ಫಾರ್ ಕರ್ನಾಟಕ ಏನಾಯಿತು, ಅದು ಒಂದು 12 hours ಸ್ಟ್ರೆಚಲ್ಲಿ ಆಗಿರೋದು. ಸೊ ಇದರಲ್ಲಿ ತುಂಬ ಜನ RJಗಳು, ಬಿಗ್ ಬಾಸ್ ಕಂಟೆಸ್ಟೆಂಟ್ಸು, ಮ್ಯೂಸಿಷಿಯನ್ಸು, ಆ್ಯಕ್ಟರ್ ಮತ್ತು ಆ್ಯಕ್ಟ್ರೆಸ್ ತುಂಬ ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಸೊ ನಿಮಗೆ ಯಾರೇ ನಿಮ್ಮ ಫೇವ್ರೇಟ್ ಇದ್ರೂ, ಯಾರನ್ನೇ RJಗಳಾಗಿರ್ಬೋದು ಅಥವಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರೇ ಆಗಿರ್ಬೋದು, ಯಾರನ್ನೇ ನೀವು ನೋಡಬೇಕಂದ್ರೂ ನಾನು ಕಂಪ್ಲೀಟ್ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕನ್ನು, ನೀವು ಹೋಗಿ ನೋಡ್ಬೋದು. ಅದರ ಒಂದು ಇದು ನಮ್ಮ ಟೈಮ್ ಸ್ಲಾಟ್ ಇದ್ದಿದ್ದು ತುಂಬ ಲೇಟಾಗಿ, ಒಂದು 11 ಗಂಟೆ ನೈಟ್ ಸ್ಲಾಟಲ್ಲಿ ಇತ್ತು ನಮ್ಮದು. ಅದಕ್ಕಿಂತ ಮುಂಚೆ ಮ್ಯೂಸಿಷಿಯನ್ಸು, ಬಿಗ್ ಬಾಸ್ ಅವರೆಲ್ಲ ಇದ್ದರು. ಸೊ ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಬೇಕಿದ್ರೆ ನೋಡ್ಕೋಬೋದು. ಸೊ ಇಷ್ಟು ದಿನ ನಮ್ಮ ಎಲ್ಲ ವಿಡಿಯೋಗಳು ಮನೆ ಒಳಗಡೆದೇ ಜಾಸ್ತಿ ವಿಡಿಯೋಸ್ ಇರ್ತಾ ಇತ್ತು. ಹೊರಗಡೆ ಹೋಗ್ತಾ ಇರಲಿಲ್ಲ ನಾವೆಲ್ಲೂ. ಹೊರಗಡೆ ಟ್ರಾವೆಲ್ ಬ್ಲಾಗ್ಸ್ ಹಾಕಿ ತುಂಬಾ ದಿನ ಆಯಿತು. ಯಾಕಂದರೆ ನಾವು ಸ್ಟೇ ಅಟ್ ಹೋಮ್ ಆರ್ಡರಲ್ಲಿ ಇದ್ವಿ ಇಲ್ಲಿ, ನಿಮಗೆ ಗೊತ್ತೇ ಇದೆ. ಸೊ ಬಟ್ ಇವಾಗ ಅದು ಸ್ಟೇ ಅಟ್ ಹೋಮ್ ಆರ್ಡರ್ ತೆಗೆದಿದ್ದಾರೆ, ಇನ್ನೊಂದು ಸ್ವಲ್ಪ ಆರಾಮಾಗಿ ಓಡಾಡ್ಬೋದು. ಆ್ಯಂಡ್ ಹಾಗೆ ಇಲ್ಲಿ ಕೋವಿಡ್ ಕೇಸಸ್ಗಳು ಕೂಡ ಕಮ್ಮಿ ಆಗಿದೆ. 500 ಕೇಸ್ಗೆ ಇಳಿದಿದೆ ಇವಾಗ. ಒಂದು ದಿನಕ್ಕೆ 500 ಕೇಸ್ ಹೋಲ್ ನಮ್ಮ ಸ್ಟೇಟಲ್ಲಿ 500ಗೆ ಇಳಿದಿದೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಆರಾಮಾಗಿ ಉಸಿರಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ನಮ್ಮ ಚಾನಲಲ್ಲಿ ನೀವು ಮತ್ತೆ ನಮ್ಮ ಹಳೆ ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ತುಂಬ ಟ್ರಾವೆಲ್ ಎಲ್ಲ ಮಾಡ್ತಾ ಇದ್ವಿ, ಬಟ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಆ ಥರದ ಬ್ಲಾಗ್ಗಳು ಹೆಚ್ಚೆಚ್ಚು ಬರುತ್ತೆ ನಮ್ಮ ಬ್ಲಾಗಲ್ಲಿ. ಆಮೇಲೆ ಹೊರಗಡೆನೇ ಒಂದು ಸ್ವಲ್ಪ ಜಾಸ್ತಿ ಬ್ಲಾಗ್ಗಳಿರುತ್ತೆ. ಮನೆ ಒಳಗಡೆದು ಸಾಕಾಯಿತು ನಮಗೆ ಇದ್ದು. ಸೊ ಹೊರಗಡೆದೆಲ್ಲ ಬರುತ್ತೆ ಬ್ಲಾಗ್ಗಳು ಅಂತ ಹೇಳ್ತಾ ಈ ಒಂದು ಬ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇರೋ ಸ್ಟಾರ್ಟ್ ಮಾಡ್ತಾ ಕೀ ಕೊಟ್ಟಂಗೆ ಶುರು ಮಾಡ್ತಾನೆ ಆಮೇಲೆ. ಆ್ಯಂಡ್ ನೀವು ಮೊನ್ನೆ ಯಾರೋ ಒಬ್ರು ಕಮೆಂಟ್ ಮಾಡಿ ಹೇಳಿದ್ರಿ, ರೇಯಾನ್ಶ್ ನೀಡ್ಸ್ ಹೇರ್ ಕಟ್ ಬ್ಯಾಡ್ಲಿ ಅಂತ. ಡೆಫಿನೆಟ್ಲಿ ಅವನಿಗೆ ಹೇರ್ ಕಟ್ ಬೇಕಿತ್ತು. ತುಂಬ ಶೆಕೆ ಬೇರೆ ಇಲ್ಲಿ ಸ್ಯಾಲನ್ಸ್ ಓಪನ್ ಆಗಿಲ್ಲ, ಇನ್ನೂ ಓಪನ್ ಮಾಡ್ತಾ ಇದ್ದಾರೆ ಒಂದೊಂದೇ ಸ್ಟೇಜಲ್ಲಿ. ಸೊ ನಿನ್ನೆ ನಾವೇ ಒಂದು ಸ್ವಲ್ಪ ಹೇರ್ ಕಟ್ ಮಾಡಿದ್ವಿ. ಸೊ ಇವಾಗ ಒಂದು ಸ್ವಲ್ಪ ನೋಡೋ ಥರ ಆಗಿದೆ. ಮುಖ ಕಾಣಿಸ್ತಾ ಇದೆ, ಇಲ್ಲಾಂದ್ರೆ ಕಾಣಿಸ್ತಾ ಇರಲಿಲ್ಲ ಅಲ್ಲ ರೇಯಾನ್ಶ್? ತುಂಬ ಶೆಕೆ ಇಲ್ಲಿ. ಇವಾಗ +35 ಇದೆ. ಇವಾಗ ಟೆಂಪ್ರೇಚರ್ +35 ತನಕ ಹೋಗುತ್ತೆ. ಹೀಟ್ ವಾರ್ನಿಂಗ್ ಎಲ್ಲ ಕೊಟ್ಟಿದ್ರು. ಸ್ವಲ್ಪ ಮನೆ ಒಳಗಡೆ ನೀರಿ ಜಾಸ್ತಿ ಶೆಕೆ ಇರುತ್ತೆ ಅಂತ. ಆ್ಯಂಡ್ ಯಾಕಂತ ಹೇಳಿದ್ರೆ ಇಲ್ಲಿ ಇದೊಂದೆಂಥ ಕಂಟ್ರಿ ಅಂದರೆ ವಿಂಟರಲ್ಲಿ -20, 35 ಹಂಗೋ ಮೈನಸಲ್ಲಿ ಹೋಗುತ್ತೆ. ಸಮ್ಮರಲ್ಲಿ +35 ಹೋಗುತ್ತೆ. ಸೊ ಚಳಿಗೆ ಚಳಿ, ಸೆಕೆಗೆ ಸೆಕೆ, ಎರಡು ಎಕ್ಸ್ಟ್ರೀಮ್ ಆಗಿ ನೋಡುವಂಥ ಒಂದು ಸಿಗುವಂಥ ಕಂಟ್ರಿ ಅಂದರೆ ನಮ್ಮ ಕೆನಡಾ ಅಂತ ಹೇಳ್ಬೋದು. ಏನು ಸೊ ಈ ವ್ಲಾಗನ್ನು ನಾವು ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಬೇಗ ಸಿಗ್ತೀವಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್. ಕಟ್ ಮಾಡು. ಸಾರಿ, ಬಾಯ್.